ಬರೀ ಹಾಸ್ಯಕಾಯಿ ತಕೊಂಡ್ರೆ ಮಾತ್ರ ಆದ್ರೂ ನಾವು ಸ್ವಲ್ಪ ಸಂಸ್ಕೃತಿನ ಅದನ್ನ ಬಹಳ ಸಂಸ್ಕೃತಿ ಉಳಿಸ್ಕೊಂಡ್ರೆ ಎಲ್ಲಿ ಕೇಂದ್ರ ಅದು ಫಸ್ಟಿಂದ ಬರ್ಕಲ್ಲ, ಸಣ್ಣದಿಂದ ಬರ್ಕಲ್ಲ. ನಾವು ಶಾಲೆಗೆ ಹೋಗ್ಬದ್ರೆ ಹೆಂಗೆ ಇತ್ಕೊಂಡ್ರೆ ಆ 1 2 ಅದೆಲ್ಲ ಎಷ್ಟು ಲಾಯ್ಕ್ ಹೇಳಿ ಕೊಡ್ತಿದ್ರು. ಮನೆಂಗೈಲಿ ಶಾಲೆಂಗೈಲಿ 1 2 ಬಾಳೆಲೆ 2 3 4 ಅನ್ನ ಹಾಕೋ 5 6 ಬೇಳೆಯ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದುರೆತ್ತು, ಇಲ್ಲಿಗೆ ಊಟದ ಆಟವು ಮುಗಿದಿತ್ತು ಅಂದೇಳಿ. ಈಗಿನ ಶಾಲೆಂಗೂ ಹೇಳಿಕೊಡೋದಿಲ್ಲ, ಈಗಿನ ಮನೆಗೂ ಹೇಳಿಕೊಡೋದಿಲ್ಲ. ಮನೆಗೆಲ್ಲರೂ ಅಬ್ಬಿ ಧಾರಾವಾಹಿ ಕಾಮತ್ತಿನ ಮಗು ಬಂದು ಏನಾದ್ರು ಹೇಳಿಕೊಡಂದ್ರೆ ಅಂತ ಹೇಳ, ಏ ಪರಮಾತ್ಮ ನಿಂಗೆ ರಾತ್ರಿ ಗಟ್ಟಿಗೆ ಯಾಕೆ ಶಾಲೆ ಮಾಡುವುದಿಲ್ಲ ಮರೆಯ ಅಬ್ಬಿಗೆ ಅಂತ ಹೇಳಿಕೊಡು. 1 2 ಹೇಳಿಕೊಡು ಅಂದ್ರೆ ಹಾ ಹೇಳ ಬರ್ಕೋ. 1 2 ರಿಮೋಟಿಗೆ ಸೆಲ್ 2 3 4 ಟಿವಿ ಹಾಕೋ 5 6 ಪುಟ್ಟಗೌರಿ ಗಂಡ ಯಾರು 7 8 ಇವತ್ತು ಬಿಗ್ ಬಾಸ್ ಉಂಟು 9 10 ಮನೆ ಗಂಡಸರು ಹೊಟ್ಟಿ ಹುಳ ಸತ್ತು. ಅವ್ರ ಧಾರಾವಾಹಿಕ ಮತ್ತೆ ನೀವು ಮೀನು ತಗೊಂಡಿನಿ ತಂದರು ಮೀನು 2 ಮರನ್ ಕಟ್ಟಿ ಗತ್ತೀವಿ. ಹಾ ನಮ್ಮನೆ ಹಂಗೆ ಮಾಡ್ತಾ ನಮ್ಮ ಪಂಚತಂತ್ರ ಒಂದು ಕತೆ ಇದ್ದಿತ್ತು. ಅದೇ ಅಂತ ಕಾಣಿ ಒಂದು ತೋಳ ಬಾಯಿಗೆ ಅಂತ ಹಪ್ಪಿನ ಮೂಳಿ ಸಿಕ್ಕ ಬಿಡುದಮ್ರಪ್ಪ. ಒಟ್ಟೊತ್ತಿಗೆ ಒಂದು ಪಕ್ಕನಕ್ಕಿ ಹಿಂಗೆ ಮಾಡಿ ಬಾಯಿ ಹಾಕಿ ಅದನ್ನು ತೆಗುರ. ಅದೊಂದು ಕತೆ ಇದ್ದಿತ್ತು. ಅದನ್ನು ಪದ್ಯದಂಗೆ ಹೇಳ್ತಿದ್ದೀರಿ ಎಷ್ಟು ಚಂದ. ಎದ್ದು ಬಿದ್ದು ಕೂಗುತ್ತಿರುವ ಉದ್ದ ಕಾಲು ಬಕನ ತಾನು ಸದ್ದು ಕೇಳಿ ಬಂದು ಎಲುಬು ತೆಗೆಯಲೊಪ್ಪಿದ. ಉದ್ದವಾದ ತನ್ನ ಕೊಕ್ಕ ನುದ್ದವಾಗಿ ಬಾಯಳು ನೀಡಿ ಇದ್ದ ಎಲುಬು ಹೊರಗೆ ತೆಗೆದು ತಿನಿಸು ಕೇಳಿದ. ಸಾಕು ಸಾಕು ಕಾಕು ಕೋಳಿ ನಡೆಯ ನಿನ್ನ ಕೊಕ್ಕು ಹೊರಗೆ ತೆಗೆಯ ಬಿಟ್ಟಿದೊಂದು ಸಾಲದೆ ಕೆಟ್ಟ ಜನರನ್ನು ಇಷ್ಟವರಕ್ಕೆ ಮೆಚ್ಚಬೇಡು ಎಂದು ಕೊಕ್ಕರೆಯು ಹಾರಿ ಹೋಯಿತು ಅಂತೇಳಿ ಒಂದು ಹಾಡು. ಇದನ್ನೆಲ್ಲ ನಮ್ಮ ಅಜ್ಜಿ ನಮ್ಮ ದೊಡಮೆ ಹೇಳಿಕೊಟ್ಟದ್ದು. ಇಲ್ಲೇ ಬನ್ನಾಡಿ ಅವ್ರು ಲಚ್ಚಂ ಶೆಟ್ಟಿ ಅಂತೇಳಿ ಅವ್ರು ಹೇಳಿಕೊಟ್ಟ ಹಾಡಿದು. ಈಗ ಹಾಡು ಹಂಗಿತ್ತ ಮಕ್ಕಳಿಗೆ ಉಣಿಸೋತೀನಿ ಹಂಗಿಂದ ಹೇಳ್ತಾರೆ. ಆಗಳಿಗೆಲ್ಲ ಉಣಿಸೋತೀನಿ ಹೆಂಗೆ ಹೇಳೋದು ಮಕ್ಕಳಿಗೆಲ್ಲ ಚಂದ್ರ ಇರಲಿ ಇಲ್ಲದೇ ಇರಲಿ ಹೋಗ ಆ ಕೈ ಬಟ್ಲಂಗೆ ಮರದ ಕೈ ಬಟ್ಲು ಮರದ್ದೇ ಒಂದು ಇದು ನುರುಕ್ ಇರ್ತಿತ್ತು ಹಿಡ್ಕಿ ಅದನ್ನ ಹಿಂಗೆ ನುರ್ದು ಎಲ್ಲ ನುಣ್ಣಂಗೆ ಬೆಣ್ಣೆ ಕಣಂಗೆ ಮಾಡಿ ಅದು ಅಬ್ಬಿ ಮುಗಿನ ನೆಕ್ಕೊಂಡು ಚೆಂಚ್ಕೊಂಡು ಹಿಂಗೆ ಮಾಡಿ ಮಾಡ್ಬ ಒಗ ಚಂದ್ರಕಂಡ್ ಚಂದಮ್ಮ ಕಣ್ ಚಂದಮ್ಮ ಆ ಗಂಡು ಬಾಯಿ ಕಳಿತಿಡ್ತು ತೆಗ್ದತ್ತ ಆನ ಚಂಡಿ ಬಾಯಿ ಬೇಸಿ ಸೈ ಮಕ್ಕಳು ಉಂಟು ಚಂದ್ರ ಇಲ್ದಿರ ಹೇಳ್ತಾರೆ ಒಗ ಅಪ್ಕಳ್ಳ ಕಣ ಹಾ ಗಂಡಿ ಖುಷಿಯ ಇದೆಲ್ಲ ಹೊಯ್ ಹೇಳುದು ಆಗ 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 ಅಲ್ಕಡ್ ಅಮ್ಮ ಮಗು ಅಂತ. ಆ ಸಂಸ್ಕೃತಿ ಹಾಗೇ ಬಂದ್ಬಿಡು. ದೇವಸ್ಥಾನಕ್ಕೆ ಹೋಗೋದು ಡ್ರೆಸ್ಸು ಫ್ಯಾಷನು ಮತ್ತೊಂದು ಮಗದೊಂದು ಏನೇ ಆದ್ರೆ ಈಗ 9 ಹಂಗೆ ಹೇಳೋದಿಲ್ಲ. ಅಗಣ ಅಂತ ಹೇಳೋದಿಲ್ಲ. ಅಗಂಡು ಹಠ ಮಾಡ್ರೆ ಸರಿ. ನಮ್ಮ ಕುಂದಾಪುರ ಭಾಷೆಗಂತೂ ಭಾರಿ ಚಂದ ಬೇಗ ಬೈಗಳು ಮುಗಿದ ಒಟ್ಟು ಚಂದ ಬೈದು ಇರ್ಲಿ ಬಿಡಿ. ನೀನು ಹೇಳು ನಾ ಇಲ್ಲ ಆ ಉಣ್ಸೋತೀನಿ ಹೇಳುದು ಹೆಂಗಂಬ್ರ ಬೈಯುದ್ ಗಿಯುದೆಲ್ಲ ಕಡಿಗೆ ಹೇಳೋಬೇಕಾರೆ ಆಗ 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 ಚಂದ ಮಾಮ ಕಾಣಮಕ್ ಒಂದು ಹೆಂಗಸರು ಮನೆಗೆ ಹೆರ್ಗೋತ್ತಲ್ಲ ಕತ್ಲೆ ಮೇಲೆ ಯಾರು ಹೆರ್ಗೋತ್ತಲ್ಲ ಅಲ್ಲ ಗಣಸರು ಹೆರ್ಗೋತ್ತಲ್ಲ ಅದಕ್ಕಲ್ಲ ಆಗ 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 ಟಿವಿ ಹಾಕೊಂಡು ನಾಗಿಣಿ ಕಣ್ ಹಾ ಬಾಸ್ ಆಗ ಗಡ ಉಣ ಇಲ್ದಿರ ಬಂದು ಹಾ ಹೊರಿತ್ ನಿನ್ನ ಎಷ್ಟು ಚಂದ ಮಕ್ಕಳಿಗೆ ಉಣಿಸೋದು. ಅದು ಹಾಗೆ 10 ರೂಪಾಯಿ ನೊಂಗಿನ ಮೀನ್ ಕಣ ನಾಲ್ಗೆ ಹೆರಗಾಕೋದು ನಾಗಿಣಿ ಬಸ್ ಯಾವ 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 ಅಂದ್ರೆ ಸರಿ ಮಗಿ ಖುಷಿ ಆಗುತ್ತೆ. ಇಷ್ಟು ದಾಟ ಅಳಗಿ ಬಾಯಿ ತೆಗೋದು ಅಬ್ಬಿನ ಉಣಿಸೋದು. ಹೀಗೆ ಧಾರಾವಾಹಿ ಕೊಂಡ ಮತ್ತೊಂದು ಕೊಂಡು ಮಗದೊಂದು ಕೊಂಡು ಹೋಗ ದೇವರಾಜ್ ಕಾಣ್ ಗುಂಡಾಕಿ ಕೊಲ್ತಾ ಕೊಂದೇ ಬಿಟ್ಟ ಕೊಂಡೊಂದ್ಕೊಂಡು ಅಬ್ಬಿಗಲ್ಲೇ ಬಾಯಿಗೆ ಅನ್ನ ಚಂಡಿ ಬೆದ್ದಾಳು. ಎಷ್ಟು ಲಾಯ್ಕ್ ಮಕ್ಕಳು ಕಲಿತು ಮಾರ್ರೆ.